ಪುತ್ತೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತುಳುನಾಡಿನ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಹೆಸರು ನಾಮಕರಣ ಮಾಡುವ ಕಾರ್ಯ ಶೀಘ್ರದಲ್ಲೇ ನಡೆಯಲಿದೆ ಅನ್ನೋ ಸೂಚನೆ ಸಿಕ್ಕಿದೆ. 2019ರಲ್ಲಿ ಯುವವಾಹಿನಿ ಪುತ್ತೂರು ಘಟಕದ ವತಿಯಿಂದ ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರಿಡುವಂತೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಸಾರಿಗೆ ಸಚಿವ ಲಕ್ಷ್ಮಣ ಸವದಿಯವರಿಗೆ ಮನವಿಯನ್ನ ಮಾಡಿದ್ರು. ಬಳಿಕ ನಗರಸಭೆಯಲ್ಲಿ ಹೆಸರಿಡುವಂತೆ ನಿರ್ಣಯಿಸಲಾಗಿತ್ತು. ಇದೀಗ ನಿರ್ಣಯದ ಪ್ರತಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಕೈ ಸೇರಿದ್ದು ಸದ್ಯದಲ್ಲೇ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ. ಎಲ್ಲಾ ಅಧಿಕಾರಿಗಳ ವರ್ಗ ಕೋಟಿ ಚೆನ್ನಯ್ಯರ ಹೆಸರು ಇಡಲು ಅನುಮತಿ ಸಿಕ್ಕರೆ ಕರಾವಳಿಯ ಜನರ ಅಭಿಲಾಷೆ ಈಡೇರಿದಂತಾಗುತ್ತೆ. ಜೊತೆಗೆ ಕೋಟಿ ಚೆನ್ನಯ್ಯರಿಗೆ ಸರ್ಕಾರಿ ಮಟ್ಟದಲ್ಲಿ ಗೌರವ ಕೂಡ ಸಿಕ್ಕಂತಾಗುತ್ತೆ.